ಎಂದಿನಂತೆ ಈ ವರ್ಷ ಕೂಡ ಡಿಸೆಂಬರ್ 31, 2022 ರಾತ್ರಿ ಸಂಜೆ 6ರಿಂದ 1/1/23 ಬೆಳಗ್ಗೆ 6 ಗಂಟೆವರೆಗೂ ನಾವು ಯಾವುದೇ ಒಂದು ಪ್ರವಾಸಿಗಳನ್ನು ನಂದಿ ಬೆಟ್ಟ ವೀಕ್ಷಣೆಗೆ ಮೇಲ್ಗಡೆ ಹೋಗಿ ತಂಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರಲಾಗಿದೆ. ನಾಳೆ ಶನಿವಾರ ಡಿಸೆಂಬರ್ 31 ಸಂಜೆ 6 ಗಂಟೆಯಿಂದ ಜನವರಿ 1 ಬೆಳಿಗ್ಗೆ 6 ಗಂಟೆಯವರೆಗೂ ನಿರ್ಬಂಧ ಚಾಲ್ತಿಯಲ್ಲಿರುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ NM ನಾಗರಾಜ್ ಅವರು ಆದೇಶ ಹೊರಡಿಸಿದ್ದಾರೆ. ಇದರಿಂದಾಗಿ ನಂದಿ ಹಿಲ್ಸ್ಗೆ ಸಾರ್ವಜನಿಕರ ಪ್ರವೇಶ ಮತ್ತು ಹೊಸ ವರ್ಷ ನಿಮಿತ್ತ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಡ್ರಿಂಕ್ಸ್ ಅಂಡ್ ಡ್ರೈವ್ ಅಪಘಾತ ಹಾಗೂ ಕೊರೋನಾ ಹರಡದಂತೆ ತಡೆಯುವ ಉದ್ದೇಶದಿಂದ ಈ ಆದೇಶ ಹೊರಡಿಸಲಾಗಿದೆ. ನಂದಿಗಿರಿ ಧಾಮದಲ್ಲಿ ಡಿಸೆಂಬರ್ 31ರಂದು ರೂಮ್ ಬುಕಿಂಗ್ ಸಹ ರದ್ದುಪಡಿಸಲಾಗಿದೆ. ನಂದಿಗಿರಿ ಧಾಮದ ಸುತ್ತಮುತ್ತ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಇದರಿಂದ ರಾಜಧಾನಿ ಬೆಂಗಳೂರಿನ ಜನ ಬೆಂಗಳೂರು ನಗರ ಬದಲು ಹೊರವಲಯದತ್ತ ಚಿತ್ತ ಹರಿಸಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದ ಸುತ್ತಮುತ್ತ ಇರುವ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳತ್ತ ಚಿತ್ತ ಹರಿಸಿದ್ದಾರೆ. ಇದರಿಂದ ವಾರಕ್ಕೂ ಮುಂಚೆ ಇರೋ ರೂಮ್ಗಳನ್ನು ಬುಕ್ ಮಾಡಿಕೊಂಡಿದ್ದಾರೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ರಾತ್ರಿ 11:30 ಮಾತ್ರವೇ ಪಾರ್ಟಿ ಸಂಭ್ರಮಾಚರಣೆಗೆ ಅವಕಾಶ ನೀಡಿದ್ದಾರೆ. ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಪಾರ್ಟಿ ಮೋಜು ಮಸ್ತಿ ಅಂತ ಅನೈತಿಕ ಅಶ್ಲೀಲ ಅವ್ಯವಹಾರ ಮಾಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ಳುವುದಾಗಿ ಚಿಕ್ಕಬಳ್ಳಾಪುರ SP DL ನಾಗೇಶ್ ಎಚ್ಚರಿಸಿದ್ದಾರೆ. ವರದಿ ಉದಯ್ ಮಂಜನಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಷಯನೇ. ವಿಶೇಷವಾಗಿ ಶನಿವಾರ, ಭಾನುವಾರ ಈ ಸರಿ 31ನೇ ತಾರೀಕು ಬಂದಿರೋದ್ರಿಂದ ಸಹಜವಾಗಿ ವಾರದ ಕೊನೆಯಲ್ಲಿ ಹೆಚ್ಚು ಅತಿಥಿಗಳು, ವೀಕ್ಷಕರು ನಂದಿ ಬೆಟ್ಟಕ್ಕೆ ಬರ್ತಾ ಇರ್ತಾರೆ. ಸುಮಾರು 7-8 ಸಾವಿರ ಜನ ಸೇರುವಂಥ ಸಾಧ್ಯತೆ ಇರ್ತೈತೆ. ಇನ್ನು ವಾರದ ಕೊನೆ ಆಗಿರೋದ್ರಿಂದ ಒಂದು 15ರಿಂದ 20 ಸಾವಿರ ಜನ ಹೆಚ್ಚು ಬರುವಂಥ ಒಂದು ನಿರೀಕ್ಷೆ ಸಹ ಇರ್ತೈತೆ. ಹಿಂದೆ ಕೆಲವು ಅಹಿತಕರ ಘಟನೆಗಳೆಲ್ಲ ನಡೆದಿದ್ದರಿಂದ ಹೆಚ್ಚು ಜನ ಸೇರಬಾರ್ದು, ಮತ್ತು ಅದೊಂದು ಪವಿತ್ರವಾದ ಸ್ಥಳವೂ ಹೌದು, ಪ್ರಸಿದ್ಧ ಗಿರಿಧಾಮನೂ ಹೌದು. ಅದರ ಸಂರಕ್ಷಣೆ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಈ ಹೊಸ ವರ್ಷ ಆಚರಣೆಗೆ ನಂದಿ ಬೆಟ್ಟದ ಮೇಲೆ ಒಂದು ಅವಕಾಶವನ್ನು ನಾವು ಯಾರಿಗೂ ಕೊಟ್ಟಿಲ್ಲ. ಎಂದಿನಂತೆ ಈ ವರ್ಷ ಕೂಡ ಡಿಸೆಂಬರ್ 31, 2022 ರಾತ್ರಿ ಸಂಜೆ 6ರಿಂದ 1/1/23 ಬೆಳಗ್ಗೆ 6 ಗಂಟೆವರೆಗೂ ನಾವು ಯಾವುದೇ ಒಂದು ಪ್ರವಾಸಿಗಳನ್ನು ನಂದಿ ಬೆಟ್ಟ ವೀಕ್ಷಣೆಗೆ ಮೇಲ್ಗಡೆ ಹೋಗಿ ತಂಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಇದನ್ನು ಸಾರ್ವಜನಿಕರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾರ್ವಜನಿಕರು ಇದನ್ನು ಸ್ವೀಕರಿಸಿ ನಂದಿ ಬೆಟ್ಟವನ್ನು, ಅದರ ಒಂದು ಪವಿತ್ರತೆಯನ್ನು ಮತ್ತು ಆ ಪರಿಸರವನ್ನು ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇರೋದರಿಂದ ಉಳಿಸಬೇಕಾಗಿ ನಾನು ಕೇಳಿಕೊಡ್ತೀನಿ.